ಹೆರಿಗೆಯ ಸಂದರ್ಭ ಪುತ್ತೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದ ಆರೋಪ ಎದುರಾಗಿದೆ. ಇಲ್ಲಿನ ವೈದ್ಯರಾದ ಡಾಕ್ಟರ್ ಅನಿಲ್ ನಿರ್ಲಕ್ಷ್ಯತೆಯಿಂದ ಸರ್ಜಿಕಲ್ ಬಟ್ಟೆಯೊಂದು ಹೊಟ್ಟೆಯಲ್ಲೇ ಉಳಿದು ಅದನ್ನು ತಿಳಿದ ಬಳಿಕವೂ ತೆರವು ಮಾಡದೆ ಉಳಿಸಿದ್ದು ಆಸ್ಪತ್ರೆ ಮತ್ತು ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಂತ್ರಸ್ತ ಕುಟುಂಬ ಆಗ್ರಹಿಸಿದೆ. ಪುತ್ತೂರಿನ ಆರ್ಯಾಪು ನಿವಾಸಿ ಗಗನ್ದೀಪ್ ಎಂಬವರ ಪತ್ನಿ ಶರಣ್ಯ ಲಕ್ಷ್ಮಿಗೆ 2024 ನವೆಂಬರ್ 27ರಂದು ಪುತ್ತೂರು ಖಾಸಗಿ ಆಸ್ಪತ್ರೆಯಲ್ಲಿ ಸಿಸೇರಿಯನ್ನ ಮೂಲಕ ಹೆರಿಗೆಯಾಗಿದ್ದು ಡಿಸೆಂಬರ್ 2ರಂದು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ರು. ಇದಾದ ಬಳಿಕ ಮನೆಯಲ್ಲಿ ವಿಪರೀತ ಜ್ವರ ಬಂದಿದ್ದು ಹೆರಿಗೆ ಮಾಡಿಸಿದ ಡಾಕ್ಟರ್ ಅನಿಲ್ ಅವರಲ್ಲಿ ಈ ಬಗ್ಗೆ ವಿಚಾರಿಸಿದಾಗ ಜ್ವರದ ಔಷಧಿಯನ್ನು ಬಳಸುವಂತೆ ಸೂಚಿಸಿದ್ದಾರೆ. ಹೊಟ್ಟೆಯ ಎಡಭಾಗದಲ್ಲಿ ಜಗ್ಗಿದ್ದು ಬಲಭಾಗದಲ್ಲಿ ಕೈಗೆ ಏನೋ ಸಿಕ್ಕಿದ ಅನುಭವ ಸಂತ್ರಸ್ತೆಗೆ ಆಗುತ್ತಿತ್ತು. 2 ದಿನದಲ್ಲಿ ಜ್ವರ ಕಮ್ಮಿಯಾಗದ ಸಂದರ್ಭ ಮತ್ತೆ ವಿಚಾರಿಸಿದಾಗ ವೈದ್ಯರು ಹೆಮಟೋಮ್ ಆಗಿರಬಹುದೆಂದು ಹೇಳಿದ್ದಲ್ಲದೆ ಈ ಬಗ್ಗೆ ಹೆಚ್ಚಿನ ಚಿಂತೆ ಬೇಡ ಎಂದಿದ್ರು. ಮತ್ತೆ ಕೇಳಿದಾಗ ಅಲ್ಟ್ರಾಸೌಂಡ್ ಮಾಡಬಹುದೆಂದು ಹೇಳಿದ್ದಾರೆ. ಇದರಲ್ಲಿ 10 ಸೆಂಟಿಮೀಟರ್ ಮಾಪ್ ಫಾರ್ಮೇಷನ್ ಇರುವುದು ಕಂಡುಬಂದಿದೆ. ಬೇರೆ ಔಷಧಿಯನ್ನು ನೀಡಿದ್ದು ಜ್ವರ ಕಡಿಮೆಯಾಗಿತ್ತು. ಸೊ ಅವರಿಗೆ ಮಾಮೂಲಾಗಿ ನಾವು ಪ್ಯಾರಾಸಿಟಮಾಲ್ ಮಾತ್ರ ಅವರು ಹೇಳಿದ್ರು, ಜ್ವರ ಬಂದ್ರೆ ಇಷ್ಟು ಮಾತ್ರ ಕೊಡ್ಬೋದು ಅಂತ ಹೇಳಿದ್ರು. ಆ ಮಾತ್ರೆಯನ್ನು ಕೊಟ್ಟು ಜ್ವರದ ಏನು ಡಿಫರೆನ್ಸ್ ಇರಲಿಲ್ಲ. ಜ್ವರ ಸೇಮ್ 1ನೇ ದಿವಸ 2ನೇ ದಿವಸ 3ನೇ ದಿವಸ ಅಷ್ಟೇ ಡಿಗ್ರಿ ಜ್ವರ ಮೇಂಟೈನ್ ಆಗ್ತಿತ್ತು, ಗುಡುಗುಡು ನಡುಗ್ತಾ ಸಹ ಇತ್ತು. ಸೊ ಜ್ವರ ಕಮ್ಮಿ ಆಗಲಿಲ್ಲ. ಹಾಗೆ ಇಮಿಡಿಯೇಟ್ ನಾವು 2ನೇ ದಿವಸದಲ್ಲಿ ಡಾಕ್ಟರ್ ಅನಿಲ್ ಅವರಿಗೆ ಫೋನ್ ಮಾಡಿ ಕೇಳಿದ್ದು, ಬರ್ತೇನೆ ಅಂತ ಹೇಳಿದೆ. ಆಯ್ತು ಬನ್ನಿ ಅಂತ ಹೇಳಿದೆವು. ಅಲ್ಲಿಗೆ ಹೋಗಿ ತೋರಿಸಿದ್ದೆವು. ಈಗ ತೋರಿಸ್ಲಿಕ್ಕೆ ಆಗುವಾಗ ಜ್ವರ ಸಹ ಇತ್ತು, ಮತ್ತೆ ಹೊಟ್ಟೆಯಲ್ಲಿ ಅವಳ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಕೈ, ಎಡದ ಸೈಡ್ ಅಲ್ಲಿ ಹೊಟ್ಟೆ ಜಗ್ಗಿತ್ತು ಸಿಸೇರಿಯನ್ ಆದ ನಂತರ. ಬಲದ ಸೈಡ್ ಅಲ್ಲಿ ಸ್ವಲ್ಪ ಅವಳಿಗೆ ಕೈಗೆ ಸ್ವಲ್ಪ ಎಂತ ಒಂದು ಸಿಕ್ಕಿದಾಗ ಮನಸ್ಸಿಗೆ ಫೀಲ್ ಆಗ್ತಿತ್ತು, ಕೈ ಮುಟ್ಟುವಾಗ ಸ್ವಲ್ಪ ಉಂಡೆ ಟೈಪ್ ಅಲ್ಲಿ ಎಂತ ಉಂಟು ಅಂತ ಅವಳಿಗೆ ಆಗ್ತಾ ಇತ್ತು ಮನಸ್ಸಿಗೆ. ಹಾಗೆ ಡಾಕ್ಟರ್ ಅದು ಹೆಮಟೋಮ್ ಆಗಿರ್ಬೋದು ಅಂತ ಹೇಳಿದ್ರು. ಕೆಲವು ಸಂದರ್ಭಗಳಲ್ಲಿ ಸಿಸೇರಿಯನ್ ಆದವರಿಗೆ ಹೆಮಟೋಮ್ ಅಂತ ಆಗ್ತದೆ ಅಂತೆ. ಸೊ ಹೆಮಟೋಮ್ ಆದ್ರೆ ಅದು ಕೆಲವು ಸಮಯದಲ್ಲಿ ಆಟೋಮೆಟಿಕ್ ಆಗಿ ಡಿಸಾಲ್ವ್ ಆಗ್ತದೆ, ಅದು ದೊಡ್ಡ ವರಿ ಮಾಡುವಂತ ವಿಷಯ ಅಲ್ಲ ಅಂತ ಹೇಳಿದ್ರು. ಬಟ್ ಜ್ವರ ಕಮ್ಮಿ ಇಲ್ಲಲ್ಲ ಸರ್, ಹೀಗೆ ಉಂಟು, ಎಂತ ಮಾಡೋಣ, ನಾವೆಂತ ಸ್ಕ್ಯಾನಿಂಗ್ ಎಂತ ಮಾಡೋಣ ಅಂತ ನಾನು ಡಾಕ್ಟರ್ ಹತ್ರ ಪ್ರಸ್ತಾಪ ಮಾಡಿದ್ರು. ಹಾಗೆ ಬೇಕು ಅಂತಿದ್ರೆ ಅಲ್ಟ್ರಾಸೌಂಡ್ ಮಾಡ್ಬೋದು, ಅಲ್ಟ್ರಾಸೌಂಡ್ ಮಾಡಿ ಮತ್ತೆ ನೋಡುವ ಅಂತ ಹೇಳಿದ್ರು. ಹಾಗೆ ಬ್ಲಡ್ ಟೆಸ್ಟ್ ಮಾಡಿದ್ರು, WBC ಅಂತದ ಬೇಸಿಕ್ ಬ್ಲಡ್ ಟೆಸ್ಟ್ ಸಹ ಕೊಟ್ಟೆವು ಸಿಟಿ ಹಾಸ್ಪಿಟಲ್ ಅಲ್ಲಿ. ಮತ್ತೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಿಗೆ ತುಂಬಾ ರಶ್ ಇತ್ತು ಸಿಟಿ ಹಾಸ್ಪಿಟಲ್, ಆಗ ಅವೈಲಬಿಲಿಟಿ ಸರಿಯಾದಂತ ವ್ಯವಸ್ಥೆಗಳು ಸಾಕಾಗಿಲ್ಲ ಆ ಟೈಮಿಗೆ ಆಗುವಾಗ. ಅದಾದ ಕೆಲವು ದಿನದಲ್ಲಿ ಸಂಧಿ ನೋವು ಪ್ರಾರಂಭವಾಗಿದ್ದು ಈ ಬಗ್ಗೆಯೂ ವೈದ್ಯರಲ್ಲಿ ವಿಚಾರಿಸಿದಾಗ ಅರ್ಥೋ ಇರಬಹುದೆಂದು ಹೇಳಿದ್ದಾರೆ. ಕೆಲವು ದಿನಗಳ ಬಳಿಕ ಮಗುವನ್ನು ಹಾಸಿಗೆಯಿಂದ ಎತ್ತಲಾಗದ ನಿಲ್ಲಲಾಗದ ಸ್ಥಿತಿ ನಿರ್ಮಾಣವಾಗಿದೆ ಎಂಬುದನ್ನು ತಿಳಿಸಿದಾಗ ರುಮಟೋಲಜಿ ತಜ್ಞರನ್ನು ಸಂಪರ್ಕಿಸುವುದು ಉತ್ತಮ ಎಂಬ ಸಲಹೆ ನೀಡಿದ್ದಾರೆ. ಮಂಗಳೂರಿನ ತಜ್ಞರು ವರದಿಗಳನ್ನು ಪರಿಶೀಲನೆ ನಡೆಸಿ ಸಿಸೇರಿಯನ್ ಮಾಡಿದ ವೈದ್ಯರಲ್ಲಿ ಮಾತನಾಡಿದ್ದಾರೆ. ಈ ಸಂದರ್ಭ 10 ಸೆಂಟಿಮೀಟರ್ ಮಾಸ್ ತೋರಿಸುತ್ತಿದ್ದರೂ ಯಾಕೆ ತೆರವು ಮಾಡಿಲ್ಲ ಎಂದು ಹೇಳಿದ್ದು ಫಾರಿನ್ ಬಾಡಿ ಆಗಿರ್ಲಿಕ್ಕಿಲ್ಲ ಎಂದು ತಿಳಿಸಿದ್ದಾರೆ. ಸಿಟಿಸಿ ಸ್ಕ್ಯಾನ್ ಮಾಡಿದಾಗ ಸರ್ಜಿಕಲ್ ಮಾಪ್ ಅನ್ನು ಸೂಚಿಸುವ ಗ್ಲಾಸಿಪಿಗೋಮಾ ಇದೆ ಎಂಬುದು ಬೆಳಕಿಗೆ ಬಂದಿದ್ದು 1.5 ತಿಂಗಳು ಆಗಿರುವ ಕಾರಣ ಈಗಲೇ ಅಪಾಯದ ಸ್ಥಿತಿ ತಲುಪಿದೆ. ದ್ವಿತೀಯ ಅಭಿಪ್ರಾಯ ಪಡೆದು ತಕ್ಷಣ ಅದನ್ನು ಹೊರತೆಗೆಯುವ ನಿಟ್ಟಿನಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ನಾನು ಅಲ್ಟ್ರಾಸೌಂಡ್ ರಿಪೋರ್ಟ್ ಅನ್ನು ನನ್ನ ಮನಸ್ಸಿಗೆ ಬಂತು, ಅದನ್ನು ಅವರಿಗೆ ತೋರಿಸಿದೆ. ಮೇಡಮ್ ಅಲ್ಟ್ರಾಸೌಂಡ್ ರಿಪೋರ್ಟ್ನಲ್ಲಿ ಹೀಗೆ ಒಂದು 10 ಸೆಂಟಿಮೀಟರ್ ಅಷ್ಟು ಮಾಸ್ ಫಾರ್ಮೇಶನ್ ಅಂತ ಬಂದಿದೆ, ಅದಕ್ಕೂ ಇದಕ್ಕೂ ಸಂಬಂಧ ಇರಬಹುದಾ? ಡಾಕ್ಟರ್ ಹೆಮಟೋಮ್ ಅಂತ ಹೇಳಿದ್ದಾರೆ, ಅದಕ್ಕಿಂದಾಗಿ ನಮ್ಮ ತಲೆಯಲ್ಲಿ ಹೆಮಟೋಮ್ ಅಂತ ಹೇಳಿ ನಮ್ಮ ತಲೆಯಲ್ಲಿ ಉಂಟು. ಹಾಗಾಗಿ ನಾನು ಕೇಳಿದ್ದೆ. ಆಗ ಅವರು ರಿಪೋರ್ಟ್ ನೋಡಿ ಹೇಳಿದ್ರು, ಯಾರು ಸಿಸೇರಿಯನ್ ಮಾಡಿದ್ರು ಅಂತ ಹೇಳಿದ್ರು. ಪುತ್ತೂರು ಸಿಟಿ ಹಾಸ್ಪಿಟಲ್ ಡಾಕ್ಟರ್ ಅನಿಲ್ ಅಂತ ನಾನು ಅವರಿಗೆ ಹೇಳಿದ್ದೆ. ನೀವು ಒಮ್ಮೆ ಅವರಿಗೆ ಮಾತಾಡ್ತೀರಾ ಅಂತ ನಾನು ಕೇಳಿದೆ. ಆಯ್ತು ಮಾತಾಡುವ ಅಂತ ಹೇಳಿಕೊಂಡು ಅವರು ನನ್ನ ಫೋನಿಂದ ಡಾಕ್ಟರ್ ಅನಿಲ್ ಅವರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ತೆಗೆದಾಗ ಅವ್ರು ಕೇಳಿದ್ರು, ಸರ್ ಇದರಲ್ಲಿ 10 ಸೆಂಟಿಮೀಟರ್ ಅಲ್ಟ್ರಾಸೌಂಡ್ ಅಲ್ಲಿ ಮಾಸ ತೋರಿಸ್ಕೊಂಡು ನೀವು ಯಾಕೆ ಇಷ್ಟು ಸಮಯ ತೆಗಿಲಿಲ್ಲ ಇದನ್ನು ಅಂತ ಕೇಳಿದ್ರು. ಅವರದು ಹೆಮಟೋಮಾ ಅಂತ, ನನ್ನ ಇದು ಫಾರಿನ್ ಬಾಡಿ ಆಗಿರ್ಲಿಕ್ಕಿಲ್ಲ, ಹೆಮಟೋಮಾ ಚಾನ್ಸಸ್ ಉಂಟು, ಜ್ವರ ಇತ್ತು, ಜ್ವರ ಕಡಿಮೆ ಆಗಿದೆ ಅವಳಿಗೆ, ಈಗ ಜಾಯಿಂಟ್ ಪೈನ್ ಬಂದದು, ಹಾಗಾಗಿ ನಾನು ಹೆಮಟೋಮಾ ಅಂತ ಲೆಕ್ಕ ಹಾಕಿದ್ದೇನೆ ಅಂತ ಅವ್ರು ಹೇಳಿದ್ರು. ಇವರು ರುಮಟಾಲಜಿ ಸ್ಪೆಷಲಿಸ್ಟ್ ಅವರು ಹೇಳಿದ್ರು, ಅದು ಎಂತ ಬೇಕಿದ್ರಲ್ಲಿ ನಾನೀಗ ಸಿಟಿ ಸ್ಕ್ಯಾನ್ ಮಾಡ್ತೇನೆ, ಆರ್ಥಿಟಿಸ್ ಅನ್ನು ನಾನು ನೋಡೋ ವಿಷಯದಲ್ಲಿ ಇಲ್ಲಿ ನಮ್ಮ ಹತ್ರ ಆಲ್ರೆಡಿ ಫೈಂಡಿಂಗ್ಸ್ ಉಂಟು ನಮ್ಮ ಕಣ್ಣ ಎದುರೇ, ಹಾಗೆ ಸಿಟಿ ಸ್ಕ್ಯಾನ್ ಮಾಡಿ ಅದರ ನಂತರವೇ ನಾನು ಡಿಸಿಷನ್ ಬರಬೇಕು ಅಂತ ಹೇಳಿ ಅವರು ಫೋನ್ ಡಿಸ್ಕನೆಕ್ಟ್ ಮಾಡಿದ್ರು. ಸೊ ಅವ್ರು ನನ್ನ ಹತ್ರ ಹೇಳಿದ್ರು, ನೀವು ಇಮಿಡಿಯೇಟ್ ಸಿಟಿ ಸ್ಕ್ಯಾನ್ ಮಾಡಿ, ಇಲ್ಲೇ ಸಿಟಿ ಸ್ಕ್ಯಾನ್ ಫೆಸಿಲಿಟಿ ಕೆಳಗಡೆ ಉಂಟು ಅಂತ ಹೇಳಿದ್ರು. ನಾನು ಅಲ್ಲಿ ಇಮಿಡಿಯೇಟ್ ಸಿಟಿ ಸ್ಕ್ಯಾನ್ ಮಾಡಿದ್ದೆ. ಮೀನೋಲ್ ಅವ್ರು ಹೇಳಿದ್ರು, ನೀವು ಸಣ್ಣ ಮಕ್ಕಳೊಟ್ಟಿಗೆ ಇಲ್ಲಿಗೆ ಬಂದಿದ್ದೀರಿ, ಜಸ್ಟ್ ಇನ್ಫ್ಯಾಂಟ್ 1.5 ತಿಂಗಳ ಮಗು ಸಹ ಉಂಟು, ನೀವು ಇಲ್ಲಿ ತುಂಬಾ ಹೊತ್ತು ನಿಲ್ಬೇಕಾದಂತಿಲ್ಲ, ಕೆಲವು ಬ್ಲಡ್ ಟೆಸ್ಟ್ಸ್ ಉಂಟು, ಅದು ನಮಗೆ ರಿಪೋರ್ಟ್ ಬರ್ಲಿಕ್ಕೆ 2 ಡೇಸ್ ಆಗ್ತದೆ, ನೀವು ಮನೆಗೆ ಹೋಗಿ ರಿಪೋರ್ಟ್ ಬಂದ ನಂತರ ನಾವು ನಿಮಗೆ ಇನ್ಫಾರ್ಮೇಶನ್ ಮಾಡ್ತೇವೆ, ನೀವು ಇಲ್ಲಿ ವೇಟ್ ಮಾಡೋದು ಬೇಡ 1-2 ದಿವಸಕ್ಕೆ ಅಂತ ಹೇಳಿದ್ರು. ವೈದ್ಯರ ನಿರ್ಲಕ್ಷ್ಯದಿಂದ ಸೋಂಕಿಗೆ ಕಾರಣವಾದ ಬ್ಯಾಕ್ಟೀರಿಯಾ ದೇಹದ ವಿವಿಧ ಭಾಗಕ್ಕೆ ಹೋದ ಕಾರಣದಿಂದ ಪತ್ನಿಯ ಪರಿಸ್ಥಿತಿ ಗಂಭೀರ ಸ್ಥಿತಿಗೆ ತಲುಪಿತ್ತು.
3 ತಿಂಗಳಿಂದ ಮಾನಸಿಕ ಯಾತನೆಯಲ್ಲಿ ದಿನ ಕಳೆಯುವ ಸ್ಥಿತಿ ನಿರ್ಮಾಣವಾಗಿದ್ದು, ಮುಂದೆ ಇಂತಹ ಸ್ಥಿತಿ ಯಾರಿಗೂ ಬರಬಾರದು. ಸಂಬಂಧಪಟ್ಟವರು ಈ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಸಮಸ್ಯೆಗೊಳಗಾದ 33 ವರ್ಷ ಪ್ರಾಯದ ಶರಣ್ಯ ಲಕ್ಷ್ಮಿ ಬಿ ಅವರ ಪತಿ ಗಗನ್ದೀಪ್ ಬಿ ಆಗ್ರಹಿಸಿದ್ದು, ಘಟನೆಗೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಸಮಿತಿ ರಚಿಸಿ ತನಿಖೆ ನಡೆಸಲು ನಿರ್ಧರಿಸಲಾಗಿದೆ. ಆರೋಪ ಮಾಡಿರೋದು ಅಂದರೆ ಹೊಟ್ಟೆ ಒಳಗಡೆ ಬಟ್ಟೆನಿಟ್ಟು ಇದು ಮಾಡಿದ್ದಾರೆ ಅಂತ ತಮಗೂ ಕೂಡ ಒಂದು ದೂರರ್ಜಿಯನ್ನು ಕೂಡ ನೀಡಿದ್ದಾರೆ. ಏನಾಗಿರುವಂಥ ಘಟನೆ ಮತ್ತು ಇಲಾಖೆಯಿಂದ ಏನೇನು ಕ್ರಮ ಆಗುತ್ತೆ ಅಂತ. ಎಲ್ರಿಗೂ ನಮಸ್ಕಾರ. ನಮ್ಮ ಜಿಲ್ಲೆಯ ಪುತ್ತೂರು ತಾಲೂಕಿನ ಸಿಟಿ ಆಸ್ಪತ್ರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಶರಣ್ಯ ಲಕ್ಷ್ಮಿ 33 ವರ್ಷ, ಅವರ ಪತಿ ಗಗನ್ದೀಪ್ ಅವರು 27/11/2024 ಅವರಿಗೆ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿಸಿರ್ತಾರೆ. ಆನಂತರ ಅವರಲ್ಲಿ ಜ್ವರ ಬರ್ತಿದೆ ಅಂತ ಹೇಳಿಬಿಟ್ಟು ಮತ್ತೆ ತೋರಿಸಿದಾಗ ಅವರಿಗೆ ಜ್ವರ ಬರ್ತಾಯಿತ್ತು, ಚಿಕಿತ್ಸೆಯನ್ನು ನೀಡಲೆ ಕೊನೆಗೆ ಅದು 2ನೇ ತಾರೀಕು ತುಂಬ ಜ್ವರ ಬಂದು ಕೊನೆಗೆ ಬೇರೆ ಕಡೆ 2ನೇ ಒಪಿನಿಯನ್ ತಗೊಂಡ ನಂತರ ಅವ್ರಿಗೆ ಸ್ಕ್ಯಾನಿಂಗಲ್ಲಿ ಮಾಪ್ ಅಂತ ಹೇಳ್ತೀವಿ, ಸರ್ಜಿಕಲ್ ಮಾಪನ್ನು ಬಿಟ್ಟಿರುವಂಥದ್ದು ಸ್ಕ್ಯಾನಿಂಗಲ್ಲಿ ಗೊತ್ತಾಗಿದೆ. ಇದು ಮೇಲ್ನೋಟಕ್ಕೆ ವೈದ್ಯರು ಎಲ್ಲೋ ಎಡವಿದ್ದಾರೆ ಅಂತ ನಮಗೂ ಅನಿಸ್ತಾ ಇದೆ. ಈಗ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಬೆಳಿಗ್ಗೆ ಸಭೆಯನ್ನು ಕರೆದು ನಮಗೆ ಸೂಚನೆ ನೀಡಿದ್ದಾರೆ. ಈಗ ನಾವು ಪುತ್ತೂರಿಗೆ ಒಂದು ತಜ್ಞ ವೈದ್ಯರ ತಂಡವನ್ನು ರಚಿಸಿ ಆದಷ್ಟು ಬೇಗ ಈಗ ಪೂರ್ತಿ ವರದಿಗಳನ್ನು ಮತ್ತು ಅಲ್ಲಿಯ ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ಸಲ್ಲಿಸ್ತೀವಿ. ಸದ್ಯಕ್ಕೆ ಅದು ಮೇಲ್ನೋಟಕ್ಕೆ ಅವರು ಕರ್ತವ್ಯ ಎಡವಿರೋ ಥರ ಕಾಣಿಸ್ತಾ ಇದೆ. ಪೂರ್ಣ ತನಿಖೆ ನಂತರ ಸತ್ಯ ಹೊರಬರುತ್ತೆ. ಅಲ್ಲಿವರೆಗೂ ನಾವು ನಮ್ಮ ಆರೋಗ್ಯ ವ್ಯವಸ್ಥೆ ಮತ್ತು ಎರಡನ್ನೂ ನಾವು ಪರಿಶೀಲನೆ ಮಾಡಿ ವರದಿಯನ್ನು ಸಲ್ಲಿಸ್ತೇವೆ. ಸರ್, ಈಗ ಅದೇ ವೈದ್ಯರು ಸ್ಕ್ಯಾನಿಂಗ್ಗೆ ಸೂಚಿಸಿದ ಬಳಿಕ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮಾಪ್ ಫಾರ್ಮೇಷನ್ ಆಗಿದೆ ಅನ್ನುವಂಥದ್ದು ಕೂಡ ಉಲ್ಲೇಖ ಆಗಿದೆ. ಅದಾದ ಬಳಿಕವೂ ಕೂಡ ಅದರ ಬಗ್ಗೆ ಏನೂ ಕ್ರಮ ವಹಿಸಿಲ್ಲ ಅಂತೇಳಿ ಅದೇ ಅವರ ಪತಿ ಅದೇ ಥರ ನಾವು ಮಾಧ್ಯಮಗೋಷ್ಠಿಗಳಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಅದು ನಾನು ಕೂಡ ನೇರವಾಗಿ ನಾನು ಕೂಡ ಅವರೊಂದಿಗೆ ನಾನು ಮಾತಾಡಿದ್ದೀನಿ ಶನಿವಾರ. ಹಾಗಾಗಿ ಅವರನ್ನು ಕೂಡ ಭೇಟಿ ಮಾಡ್ತೀವಿ. ಎಲ್ಲ ಆಯಾಮಗಳಲ್ಲೂ ನಾವು ನೋಡಿ ಪರಿಶೀಲನೆ ಮಾಡಿ ಸಮಗ್ರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಕಾನೂನು ತನ್ನ ಕ್ರಮವನ್ನು ನಿಯಮಗಳನುಸಾರ ಮಾಡ್ತೇವೆ. ತನಿಖಾ ತಂಡದ ಮೂಲಕ ಅಲ್ಲಿ ಹೋಗಿ ವಿಸಿಟ್ ಮಾಡಿ. ಹೌದು. ತನಿಖಾ ತಂಡದಲ್ಲಿ ಒಬ್ಬರು ಸರ್ಜನು, ಒಬ್ಬರು ರೇಡಿಯಾಲಜಿಸ್ಟು, ಒಬ್ಬರು ಗೈನಕಾಲಜಿಸ್ಟು, ನಮ್ಮ ಪ್ರೋಗ್ರಾಮ್ ಆಫೀಸರು, ನಾನು, ಒಟ್ಟು 5-6 ಮಂದಿ. ವೈದ್ಯರ ನಿರ್ಲಕ್ಷ್ಯದಿಂದ ಸಂತ್ರಸ್ತೆಯ ಆರೋಗ್ಯ ಸಂಪೂರ್ಣ ಹದಗೆಟ್ಟಿದ್ದು, ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಸೇರಿದಂತೆ ಹಲವರಿಗೆ ಸಂತ್ರಸ್ತ ಕುಟುಂಬ ನ್ಯಾಯಕ್ಕಾಗಿ ಮನವಿ ಮಾಡಿದೆ. ಅನೀಶ್, V4 ನ್ಯೂಸ್, ಪುತ್ತೂರು. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers, near Sharavu Ganapati Temple, Mangaluru.